ನಮ್ಮ ಈ ಒಗ್ಗಟ್ಟಿನ ಹೋರಾಟದ ಫಲ ನಾವೇನು ನಿರೀಕ್ಷಿಸಿದ್ದೇವೋ ಅದು ಫಲ ಕೊಡ್ತೇವೆ ಅನ್ನುವಂಥ ಭರವಸೆ ನಮ್ಮದು. ಖಂಡಿತ ಈ ಚುನಾವಣೆಯನ್ನು ನಾವು ಸುಮಾರು 1 ಲಕ್ಷದ ಅಂತರದಲ್ಲಿ ಗೆಲ್ತೇವೆ. ಆ ಒಂದು ವಾತಾವರಣ ಇವತ್ತು ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಒಳ್ಳೆಯ ರೀತಿಯ ಜನಸ್ಪಂದನೆ. ಮತದಾನ ದಿವಸ ಕೂಡ ಎಲ್ಲ ಬೂತ್ಗಳಲ್ಲಿ, ಅನೇಕ ಕಡೆ ಕಾಂಗ್ರೆಸ್ನ ಬೂತ್ಗಳಲ್ಲಿ, ಅನೇಕ ಕಡೆ ಅಲ್ಲ, ಕೆಲವು ಕಡೆ ಕಾಂಗ್ರೆಸ್ ಬೂತ್ಗಳಲ್ಲಿ ಸ್ವಲ್ಪ ಕೆಲವು ಸಲ ವ್ಯತ್ಯಾಸಗಳನ್ನಾದನ್ನು ನಾವು ಗಮನಿಸಿದ್ದೇವೆ. ಆದರೆ ಈ ಸಲ 1887 ಮತಗಟ್ಟೆಗಳಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಕೆಲಸ ಮಾಡಿ ಮತ ಚಲಾಯಿಸುವಂತೆ ಮತ್ತು ಪಕ್ಷದ ಕಡೆ ಒಲವು ತರುವಂತೆ ಶ್ರಮಿಸಿದ್ದಾರೆ. ಎಲ್ಲಿ ಕೇಂದ್ರ ಸರ್ಕಾರ ಕೊನೆಗೂ ಬರ ಪರಿಹಾರದ ಹಣವನ್ನು ಸ್ವಲ್ಪ ಬಿಡುಗಡೆ ಮಾಡಿದ್ದಾರೆ. ಸುಮಾರು 48 ಲಕ್ಷ ಹೆಕ್ಟೇರ್ನಷ್ಟು ಬೆಳೆ ಹಾನಿಯಾಗಿತ್ತು. 35,000 ಕೋಟಿ ರೂಪಾಯಿಯಷ್ಟು ಅಂದಾಜು ಹಣದ ನಷ್ಟ ಉಂಟಾಗಿತ್ತು. 18,171 ಕೋಟಿಗೆ ರಾಜ್ಯ ಸರ್ಕಾರ ಮನವಿಯನ್ನು ಸಲ್ಲಿಸಿತ್ತು. ಅದು ನಮ್ಮ ಕೃಷಿ ಸಚಿವರು, ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಕೊನೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ಪ್ರಧಾನಮಂತ್ರಿಯನ್ನ, ಹಣಕಾಸು ಮಂತ್ರಿಯವರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದು. ಕೊನೆಯವರೆಗೂ ಬಿಡುಗಡೆಯನ್ನು ಮಾಡಿರಲಿಲ್ಲ ಹಣ. ಆದರೆ ಬಿಜೆಪಿ ಪಕ್ಷದ ನಾಯಕರು ಹೇಳ್ತಾ ಇದ್ರು, ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಕೇಂದ್ರ ಸರ್ಕಾರ ಮಾಡಿದೆ, ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ, ರಾಜ್ಯ ಸರ್ಕಾರ ಸತ್ಯವನ್ನು ಮರೆಮಾಚ್ತಾ ಇದೆ ಅನ್ನುವಂಥ ವಿಚಾರವನ್ನು ಬಿಜೆಪಿ ನಾಯಕರು ಹೇಳ್ತಾನೇ ಇದ್ರು. ಕೊನೆಗೆ ನಮ್ಮ ಮುಖ್ಯಮಂತ್ರಿಗಳು ಡೆಲ್ಲಿಯಲ್ಲಿ ಎಲ್ಲ ಶಾಸಕರನ್ನು ಕರ್ಕೊಂಡು ಹೋಗಿ ಒಂದು ಪ್ರತಿಭಟನೆಯನ್ನು ಸಲ್ಲಿಸಿದರು. ಎಲ್ಲರೂ ಸೇರಿ ಪ್ರಧಾನಮಂತ್ರಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ನಮ್ಮ ರಾಜ್ಯದ ಎಲ್ಲ ಶಾಸಕರು, ನಾವು ವಿರೋಧ ಪಕ್ಷದವರನ್ನು ಆಹ್ವಾನಿಸಿದ್ದೆವು, ಅವರು ಯಾರು ಬಂದಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಅಲ್ಲಿ ದೆಹಲಿಯಲ್ಲಿ ಸೇರಿ ಪ್ರತಿಭಟನೆಯನ್ನು ನಾವು ಮಾಡಿದ್ದು. ಅದಕ್ಕೂ ಸ್ಪಂದನೆಯನ್ನು ಕೇಂದ್ರ ಸರ್ಕಾರ ಕೊಡಲಿಲ್ಲ. ಪ್ರಧಾನಮಂತ್ರಿ ಆಗಲಿ, ಫೈನಾನ್ಸ್ ಮಿನಿಸ್ಟರ್ ಆಗಲಿ ಏನೂ ಮಾತನಾಡಲಿಲ್ಲ. ಕೊನೆಗೂ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ರಾಜ್ಯಕ್ಕೆ ಬಂದವರು ಕೂಡ ನಾವು ಬರದ ಹಣ ಬಿಡುಗಡೆ ಮಾಡಿದ್ದೇವೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ತಾವೆಲ್ಲ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ, ತಾವು ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ನಾವು ಅಶೋಕ್ ರವರು ವಿರೋಧ ಪಕ್ಷದ ನಾಯಕರು, ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು ಸೀನಿಯರ್ ಲೀಡರ್, ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು ಮತ್ತು ಎಲ್ಲ ಬಿಜೆಪಿ ನಾಯಕರುಗಳು ಬರ ಪರಿಹಾರದ ಹಣ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಹೇಳಿದರು. ಕೊನೆಗೆ ಮುಖ್ಯಮಂತ್ರಿಗಳು ಯಾವುದೇ ದಾರಿ ಇಲ್ಲದೆ ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಬೇಕಾಯಿತು. ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿದ ಮೇಲೆ ಮತ್ತೂ ಕೂಡ ಅವರು ಪರಿಹಾರ ಹಣ ಕೊಟ್ಟಿದ್ದೇವೆ ಅನ್ನೋದನ್ನು ಪುನರುಚ್ಚರಿಸಿದಾಗ ಮುಖ್ಯಮಂತ್ರಿಗಳು ಹೇಳಿದರು, ಈ ಮಾತನ್ನು ನೀವು ಸುಪ್ರೀಂ ಕೋರ್ಟಲ್ಲಿ ಹೇಳಿ. ಇವತ್ತು ಏನು ಈ ಚುನಾವಣೆಯ ಮಧ್ಯೆ ಒಂದು ಹಂತದ ಚುನಾವಣೆ ನಡೆದಿದೆ. ಒಂದು ಹಂತದ ಚುನಾವಣೆ ನಡೆಯುವಾಗ ಜನರ ಮನೋಸ್ಥಿತಿ ಬೆಂಗಳೂರಿನಿಂದ ಡೆಲ್ಲಿವರೆಗೆ ಮುಟ್ಟಿದೆ. ಜನರ ನಾಡಿ ಮಿಡಿತ ಗೊತ್ತಾಯಿತು. ಮತದಾನ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದನ್ನ, ಕರುನಾಡಿಗೆ ಇವರು ಮಾಡಿದಂತಹ ಅನ್ಯಾಯವನ್ನು ಜನರು ಪ್ರತಿಷ್ಠೆಯನ್ನಾಗಿ ಕರ್ನಾಟಕದ ಜನತೆ ಪರಿಗಣಿಸಿದರು. NDA ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ 11ಕ್ಕಿಂತ ಹೆಚ್ಚು ಸ್ಥಾನಗಳು 14ರಲ್ಲಿ ಬರ್ತವೆ ಅನ್ನುವಂಥ ರಿಪೋರ್ಟ್ ಯಾವಾಗ ಪ್ರಧಾನಿಗೆ ಮುಟ್ಟಿತೋ, ಚುನಾವಣಾ ಆಯೋಗದ ಪರ್ಮಿಷನ್ನಿಂದ ರಿಲ್ಯಾಕ್ಸ್ ಮಾಡಿ ಇವತ್ತು 3,454 ಕೋಟಿಯನ್ನು ರಿಲೀಸ್ ಮಾಡಿದ್ರು. ಹಾಗಾದ್ರೆ ಈ ಹಿಂದೆ ರಿಲೀಸ್ ಮಾಡಿದ್ದೇವೆ, ನಾವು ಬರ ಪರಿಹಾರದ ಹಣ ಕೊಟ್ಟಿದ್ದೇವೆ ಅಂತ ಹೇಳಿದ್ದು ಯಾವುದು? ಅಶೋಕ್ ರವರು ಉತ್ತರ ಕೊಡಬೇಕಲ್ವಾ? ನಿರ್ಮಲಾ ಸೀತಾರಾಮನ್ ಉತ್ತರ ಕೊಡಬೇಕಲ್ವಾ? ಯಾವ ಹಣ ರಿಲೀಸ್ ಮಾಡಿದ್ರು, ಎಲ್ಲಿ ಹೋಯ್ತದ್ದು ದುಡ್ಡು? ಈಗ ನಾವು 3,454 ಕೋಟಿ, 18,000 ಕೋಟಿಯಲ್ಲಿ 3,450 ಕೋಟಿ ಕೊಟ್ಟಿದ್ದಾರೆ. ಇದು ಕೂಡ ನಾವು ಇವತ್ತು ಧನ್ಯವಾದ ಹೇಳಬೇಕಾಗಿರೋದು ಸುಪ್ರೀಂ ಕೋರ್ಟಿಗೆ. ಸುಪ್ರೀಂ ಕೋರ್ಟ್ ಯಾವಾಗ ಚಾಟಿ ಬೀಸಿತ
ತದನಂತರ ಎಚ್ಚೆತ್ತುಕೊಂಡ್ರೆ ಹೊರತು ಅವರು ಸುಪ್ರೀಂ ಕೋರ್ಟ್ ಹೇಳುವ ಮೊದಲು ನಾವು ಕೊಟ್ಟಿದ್ದೇನೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಬಿಟ್ರೆ ಸ್ಟೇಟ್ಮೆಂಟ್ ಬಿಟ್ರೆ ಬೇರೆ ಯಾವ ಸ್ಟೇಟ್ಮೆಂಟ್ ಕೂಡ ಅವರು ಕೊಡಲಿಲ್ಲ. ಈಗ ಅಶೋಕ್ರವರು, ಬೊಮ್ಮಾಯಿ ಅವರು ಎಲ್ಲ ಹೇಳ್ತಾ ಇದ್ದಾರೆ, ಮೋದಿ ಅವರು ಗರಿಷ್ಠ ಹಣ ಬಿಡುಗಡೆ ಮಾಡಿದ್ದಾರೆ, ಬರ ಪರಿಹಾರಕ್ಕೆ ಹಣ ಕೊಟ್ಟಿದ್ದಾರೆ. ಹಿಂದೆ ಕೊಟ್ಟಿದ್ರಲ್ಲ, ಈಗ ಯಾವುದು ಕೊಟ್ಟಿದ್ದು? ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. ಹೆಚ್ಚುವರಿಯಾಗಿ ಬಿಟ್ಟು ಆ 41 ಕೋಟಿ ಜನ SDRF ಅಲ್ಲಿ ಬಂದದನ್ನು ಕೂಡ NDRF ಅಲ್ಲಿ ಅದನ್ನು ಕೂಡ ಕಡಿತ ಮಾಡಿ ಕೊಟ್ಟದ್ದು. ಆದ್ರಿಂದ ಜನತೆಗೆ ಮೋಸ ಮಾಡುವಂತಹ ಕೆಲಸವನ್ನ NDA ಮತ್ತು ಇಲ್ಲಿ BJP ಪಕ್ಷದ ನಾಯಕರು ಮಾಡಿದ್ದಾರೆ. ಅದರ ಫಲವನ್ನು ಅವರು ಉಂಡಿದ್ದಾರೆ. ಇವತ್ತು ಚುನಾವಣೆಗೋಸ್ಕರ, 2ನೇ ಹಂತದ ಚುನಾವಣೆಗೋಸ್ಕರ ಹಣ ಬಿಡುಗಡೆ ಮಾಡಿ ಜನರನ್ನ ಏನಾದರೂ ಮಾಡಿ ಮತ ತಮ್ಮ ಕಡೆಗೆ ಬರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದಾರೆ ಹೊರತು ಕರುಣಾನ್ಯ ಜನತೆಯ ಪ್ರೀತಿಯಿಂದ ಅಲ್ಲ, ಮತದ ಪ್ರೀತಿಯಿಂದ ಇವರು ಇವತ್ತು ಹಣವನ್ನು ಬಿಡುಗಡೆ ಮಾಡಿದ್ದು. ಇವತ್ತು ಪ್ರಧಾನಮಂತ್ರಿಯವರು ಮತ್ತು ಅವರ ಕೆಲವು ಮಂತ್ರಿಗಳು, ಇಲ್ಲಿ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಂದವರು ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗೆದ್ರೆ ದೇಶದಲ್ಲಿ ಗೋ ಹತ್ಯೆ ಖಚಿತ. ಸನ್ಮಾನ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರಾದ ಯೋಗಿ ಅವರು. ನಾವು ಎಲ್ಲಿ ಹೇಳಿದ್ದೇವೆ? ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಏನಾದರೂ ಹೇಳಿದ್ರೆ ಅದನ್ನು ಇವರು ಹೇಳುವುದು ಸರಿ. ಸುಮ್ಮನೆ ಸುಳ್ಳು ಹೇಳಿಕೊಂಡು ಎಷ್ಟು ಸುಳ್ಳು ಹೇಳ್ತಾರೆ. 15 ಲಕ್ಷ ಆಯ್ತು, ಜನ್ಧನ್ ಆಯ್ತು, 2 ಕೋಟಿ ಕೆಲಸ ಆಯ್ತು, ಕಪ್ಪು ಹಣ ತರುವುದು ಆಯ್ತು, ಸುಳ್ಳಿನ ಸರಮಾಲೆಗಳನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಊಹಾತ್ಮಕವಾದಂಥ ಸ್ಟೇಟ್ಮೆಂಟ್ಗಳು, ಅಂದ್ರೆ ಜನರನ್ನ ಭಾವನಾತ್ಮಕವಾಗಿ ಕೆರಳಿಸಿ ಅದು ನಮಗೆ ಕೊನೆಗೆ ಓಟ್ ಪಡಿಬೇಕು ಅನ್ನೋದು 1ನೇ ಹಂತದಲ್ಲಿ ಯಾವುದು ಜಾರಿದೆ ಅಂತ ಗೊತ್ತಾಗಿದೆ ಅವರಿಗೆ. ಪ್ರಧಾನಮಂತ್ರಿ ಅವರು ಹೇಳ್ತಾರೆ SC OBC ಮೀಸಲಾತಿಯನ್ನು ಬದಲಾವಣೆ ಮಾಡ್ತಾರೆ ಕಾಂಗ್ರೆಸ್. ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವ? ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೇವ? ಕಾಂಗ್ರೆಸ್ ಗೆದ್ದರೆ 370ನೇ ವಿಧಿ ವಾಪಸ್ ಪ್ರೈಮ್ ಮಿನಿಸ್ಟರ್. ನಾವೆಲ್ಲಿ ಹೇಳಿದ್ದೇವೆ? ಪ್ರಣಾಳಿಕೆ ತೋರಿಸಲಿ ಅವರು. ಅವ್ರದೇ ಆದ ಸ್ಟೇಟ್ಮೆಂಟ್ಗಳನ್ನು ಅವ್ರು ಕೊಟ್ಕೊಂಡು ಹೋಗುದಾದ್ರೆ ನಾವು BJP ಅವ್ರು ಏನು ಹೇಳ್ತಾರೆ ಅಂತ ಏನೋ ಊಹನೆ ಮಾಡಿ ನಾವು ಕೂಡ ಹೇಳ್ಬೋದು. ಆದ್ರೆ ಅದಕ್ಕೆ ಜನ ಒಪ್ಬೇಕಲ್ವಾ? ಒಂದು ತಾರ್ಕಿಕವಾದಂತ ಒಂದು ಬುನಾದಿ ಅಥವಾ ಏನಾದ್ರು ಜನರು ಒಪ್ಪುವಂತ ವಿಚಾರ ಆಗ್ಬೇಕು ತಾನೆ. ನಾವೇನು ಹೇಳಿಲ್ಲ. ಭ್ರಷ್ಟಾಚಾರ ತೊಲಗಿಸ್ತೇನೆ ಅಂತ ಹೇಳ್ತಾರೆ. ಎಲ್ಲಿ ಭ್ರಷ್ಟಾಚಾರ ತೊಲಗಿಸಿದ್ದಾರೆ? ಯಾರೆಲ್ಲ ಭ್ರಷ್ಟರಿದ್ದಾರೆ ಅವರನ್ನೆಲ್ಲ BJPಗೆ ಕರ್ಕೊಂಡು ಹೋಗಿ ತನ್ನ ಬಲ ಪಡ ಎಡ ಆ ಕಡೆ ಈ ಕಡೆ ಎಲ್ಲ ಭ್ರಷ್ಟರನ್ನೇ ಕೂರಿಸಿಕೊಂಡಿದ್ದಾರೆ. ಎಲ್ಲಿ ಭ್ರಷ್ಟಾಚಾರದ ತೊಲಗಾಗಿದೆ? ಮಂಗಳಸೂತ್ರ ತೆಗಿತಾರಂತೆ, ಆಹಾರ ಪದ್ಧತಿ ಬದಲಾವಣೆ ಮಾಡ್ತಾರಂತೆ. ಎಲ್ಲಿ ಹೇಳಿದ್ದೇವೆ ನಾವು? ಯಾರ ಮಂಗಳಸೂತ್ರ ನಾವು ಕದ್ದಿದ್ದೇವೆ? ಮಂಗಳಸೂತ್ರ ಕದ್ದಿದ್ರೆ ಪ್ರಧಾನಮಂತ್ರಿಯವರ NDA ಸರ್ಕಾರ ಮತ್ತು ಅವರ ಜನರು ಬಿಟ್ರೆ ಕಾಂಗ್ರೆಸ್ನವರು ಯಾವತ್ತೂ ಅಂತ ಕೆಲಸ ಮಾಡಿಲ್ಲ. ನಾವು ಮಂಗಳಸೂತ್ರವನ್ನು ಉಳಿಸುವ ಕೆಲಸ 5 ಗ್ಯಾರಂಟಿಗಳ ಮುಖಾಂತರ ಇಡೀ ರಾಜ್ಯದ ಹೆಣ್ಣು ಮಕ್ಕಳ ಒಂದು ಜೀವನಕ್ಕೋಸ್ಕರ ನಾವು ಅವರಿಗೆ ಭದ್ರತೆ ಕೊಟ್ಟಿದ್ದೇವೆ ಬಿಟ್ರೆ ಯಾರ ಮಂಗಳಸೂತ್ರಕ್ಕೂ ಕೈ ಹಾಕಲಿಲ್ಲ ಕಾಂಗ್ರೆಸ್. ಇವತ್ತು ಹಾಸನದಲ್ಲಿ ನೋಡ್ತಾ ಇದ್ದೇವೆ ಎಷ್ಟು ಮಂಗಳಸೂತ್ರಗಳು ಕಳಚಿ ಬೀಳ್ತಾರೆ ಅಂತ. ಸಾವಿರಾರು ಮಂಗಳಸೂತ್ರಗಳು. ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮ್ಗೆ ಮತ್ತು ದೇವೇಗೌಡರಿಗೆ ಮಹಿಳೆಯರಂದ್ರೆ ಬಹಳ ಗೌರವ. ಇವರ ಗೌರವನೂ ಗೊತ್ತಾಗಿದೆ. ಇಲ್ಲದ ಸಲ್ಲದ ಊಹಾಪೋಹಗಳನ್ನ ಆಧಾರ ಕೊಡ್ಲಿ. ಇವರು ಏನು ಆಧಾರ ಇದೆ ಇವರಿಗೆ? ಆಧಾರ ಬಿಡುಗಡೆಯನ್ನ ಮಾಡಬೇಕು. ಈ ಎಲ್ಲ ಸ್ಟೇಟ್ಮೆಂಟ್ಗಳು, ಗೋ ಹತ್ಯೆ ಇರ್ಲಿ, ಮೀಸಲಾತಿ ಇರ್ಲಿ, 370ನೇ ವಿಧಿ ಇರ್ಲಿ, ಭ್ರಷ್ಟಾಚಾರ ಇರ್ಲಿ, ಮಂಗಳಸೂತ್ರ ಇರ್ಲಿ, ಆಹಾರ ಪದ್ಧತಿ ಇರ್ಲಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನು ಕಸಿಕೊಳ್ತಾರೆ, ಏನು ಶ್ಯಾಮ್ ಪಿತ್ರೋಡ ಏನೋ ಸ್ಟೇಟ್ಮೆಂಟ್ ನಾನು ಸಹ ಓದಿದ್ದೇನೆ, ನೀವು ನೋಡಿರ್ಬೋದು ಆ ವಿಡಿಯೋ. ಏನಿದೆ ಅದರಲ್ಲಿ? ಏನೋ ಅಮೆರಿಕನ್ ಸಿಸ್ಟಮ್ ಅನ್ನು ಅವರು ರೆಫರ್ ಮಾಡಿದ್ದಾರೆ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ. ಹಿಂದೆ ಕೂಡ ಕರ್ನಾಟಕ ದೇಶದಲ್ಲಿ ಕೂಡ ಇದಿತ್ತು, ಯಾವುದು ಎಸ್ಟೇಟ್ ಡ್ಯೂಟಿ ಅಂತ ಇತ್ತು. ರಾಜೀವ್ ಗಾಂಧಿ ಅವರನ್ನು ತೆಗೆದಿದ್ದಾರೆ, ಮತ್ತೆ ಹಾಕ್ತಾರೆ. ಇಂಥ ಪುಲ್ವಾಮಾ ಇಂಥದನ್ನ ಸೃಷ್ಟಿ ಮಾಡಿ ಜನರ ಮನಸ್ಸನ್ನ ತಿರುಗಿಸಿ ವೋಟ್ ಪಡೆದು ಸರಿ ಅಭ್ಯಾಸ ಆಗಿ ಹೋಗಿದೆ ಇವರಿಗೆ. ಈ ಸಲ ಬುದ್ಧಿ ಕಲಿಸ್ತಾರೆ ಜನರು. ಎಷ್ಟು ಅಂತ ಸಹಿಸ್ಕೊಳ್ತಾರೆ?
10 ವರ್ಷದ ದುರಾಡಳಿತವನ್ನು ಸಹಿಸಿಕೊಂಡಿದ್ದಾರೆ. ಇನ್ನು ಜನರು ಸಹಿಸಿಕೊಳ್ಳುವುದಿಲ್ಲ. ಇವರ ಕೊನೆ ಕಾಲ ಬರ್ತಿದೆ. ಅದಕ್ಕೋಸ್ಕರ ಸುಳ್ಳಿನ ಸಲಮಾನೆಗಳನ್ನು ಇವರು ಬಿಡ್ತಾ ಇದ್ದಾರೆ. ಬಿಟ್ರೆ ಇವರೊಂದು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.